ಹೊಂದಿದ್ದಾರೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯವೆಂಬುದಾಗಿ. ಪ್ರಭು ಯೇಸುವಿನ ಬಳಿಗೆ ನಾವು ಬಂದಿದ್ದೇವೆ. ನಮ್ಮ ಕಷ್ಟಗಳು, ದುಃಖಗಳು, ನೋವುಗಳನ್ನು ಪ್ರಭುವಿಗೆ ನಾವು ಸಮರ್ಪಿಸೋಣ. ಅವರಿಂದ ಸಾಂತ್ವನ, ಸಮಾಧಾನವನ್ನು ಪಡೆದುಕೊಳ್ಳೋಣ. ಇವತ್ತು ಪ್ರತ್ಯೇಕವಾಗಿ ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರತ್ಯೇಕವಾಗಿ ಕೊರೋನಾ ವೈರಸ್ನಿಂದ ಬಹಳಷ್ಟು ಜನ ಸತ್ತಿದ್ದಾರೆ, ಮೃತಪಟ್ಟಿದ್ದಾರೆ. ಅವರನ್ನು ನಾವು ಸ್ಮರಿಸೋಣ. ಅದೇ ಪ್ರಕಾರ ಕೊರೋನಾ ವೈರಸ್ನ ರೋಗದಲ್ಲಿ ಸೋಂಕಿತರು ಕಷ್ಟಪಟ್ಟು ಅವರಿದ್ದಾರೆ. ಅವರನ್ನು ನಾವು ಸ್ಮರಿಸಿ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರನ್ನು ಸ್ವಸ್ಥಪಡಿಸಲಿರುವುದಾಗಿ ನಮ್ಮ ಪ್ರಾರ್ಥನೆಯಾಗಲಿ. ನಾವು ಮಾಡಿದ ಪಾಪಗಳನ್ನು ಸ್ಮರಿಸಿ ದುಃಖ ಪಡೋಣ, ವ್ಯಥೆ ಪಡೋಣ ಮತ್ತು ಪ್ರಭು ಕ್ರಿಸ್ತರ ಕ್ಷಮೆಯನ್ನು ಬೇಡುವರಾಗೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ನಾವು ಯೋಚನೆಯಲ್ಲೂ ನುಡಿಯಲ್ಲೂ ನಡತೆಯಲ್ಲೂ ಕರ್ತವ್ಯದಿಂದಲೂ ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ತಿಳಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ನಿತ್ಯವಾದ ಸದಾ ನಿಲಯ ಮನವನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರಿಗೆ ನನಗಾಗಿ ನಮ್ಮ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Pare, pare,
ನಿತ್ಯ ಆನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಾಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಜಕರಾಯನ ಗ್ರಂಥದಿಂದ ವಾಚನ. ಸಂತೋಷಿಸಿರಿ, ಆನಂದಿಸಿರಿ ಸಿಯೋನಿನ ನಿವಾಸಿಗಳು, ಹರ್ಷೋದ್ಗಾರ ಮಾಡಿರಿ ಜೆರುಸಲೇಮಿನ ಜನಗಳು. ಇಗೋ ಬರುತ್ತೀಯನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನೂ ಆತನು, ವಿನಮ್ರನು, ಏಸರಗತ್ತೆಯನ್ನೇರಿ ಸಾಗಿ ಬರುತ್ತೀಯನು. ಕಿತ್ತು ಹಾಕುವೆನು ಎಫ್ರಾಯಿಮಿನ ರಥಬಲವನ್ನು, ನಿಶ್ಚಯ ಮಾಡುವೆನು ಜೆರುಸಲೇಮಿನ ಅಶ್ವಬಲವನ್ನು, ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು. ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ, ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದವರೆಗೆ, ಯೂಫ್ರೆಟಿಸ್ ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೆ. ಪ್ರಭುವಿನ ವಾಕ್ಯವು. ಯುಗ
ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ದೇವರ ವಾಕ್ಯವಿದು. ಅವರೇ
ನಿಮ್ಮ ಲೋಕರಕ್ಷಕರು, ಅರಸರು, ನ್ಯಾಯವಂತರು, ಜಯಶೀಲರು, ವಿನಮ್ರರು ಹೆಸರಗತ್ತೆ ಮೇಲೆ ಅವರು ಬರುತ್ತಾರೆ. ನಿಮಗೆ ಶಾಂತಿಯನ್ನು ತಂದು ಅವರು ಬರುತ್ತಾರೆ ಎಂಬುದಾಗಿ ಆ ಜನರಿಗೆ ಆನಂದ, ಸಂತೋಷ, ಧೈರ್ಯವನ್ನು ಕೊಡುವ ಮಾತುಗಳನ್ನು ಪ್ರವಾದಿಗಳು ನುಡಿಯುತ್ತಾರೆ. ಎರಡನೇ ವಾಕ್ಯದಲ್ಲಿ ನಾವು ಕೇಳಿದೆವು, ಸಂತ ಪೌಲ ರೋಮಾಪುರದವರಿಗೆ ಬರೆಯುತ್ತಾರೆ, ನಮ್ಮ ಜೀವನದಲ್ಲಿ ದೇವರ ಆತ್ಮ ಇದೆ, ನಾವು ಜೀವೋದ್ಧಾರ ಪಡೆಯಬೇಕು, ಅದಕ್ಕಾಗಿ ಯೇಸುವಿನ ಆತ್ಮವನ್ನು ಪಡೆದಿದ್ದೇವೆ. ಈ ಆತ್ಮದ ಶಕ್ತಿಯಿಂದಲೇ ನಾವು ಗುಲಾಮರಾಗಿರುವುದಿಲ್ಲ, ಭಯ ಪ್ರೀತಿಯಲ್ಲಿ ಇರುವುದಿಲ್ಲ, ದೇವರ ಮಕ್ಕಳಂತೆ ನಾವಿರುತ್ತೇವೆ. ಆದ್ದರಿಂದ ಆತ್ಮ ನಮ್ಮನ್ನು ಮಕ್ಕಳನ್ನಾಗಿಸಿದೆ, ದೇವರ ಮಕ್ಕಳನ್ನಾಗಿಸಿದೆ. ಅದಕ್ಕಾಗಿ ಅಪ್ಪ ತಂದೆ ಎಂದು ನಾವು ಕರೆಯುತ್ತೇವೆ, ತಂದೆ ದೇವರನ್ನು. ಅದಕ್ಕಾಗಿಯೇ ಸಂತ ಪೌಲರು ಹೇಳುತ್ತಾರೆ, ಈ ಆತ್ಮ ನಮ್ಮ ಅಂತರಾತ್ಮದಲ್ಲಿ ಸಾಕ್ಷಿ ಉಳಿಯುತ್ತದೆ. ಯಾಕೆಂದರೆ ನಾವು ದೇವರ ಮಕ್ಕಳು. ಆದ್ದರಿಂದ ನಮ್ಮ ಭೌತಿಕ ಜೀವನ, ನಮ್ಮ ಈ ನಶ್ವರ ಜೀವನ ಕ್ಷಣಿಕವಾದುದು, ತಾತ್ಕಾಲಿಕವಾದುದು. ಆದರೆ ಆಧ್ಯಾತ್ಮಿಕವಾದುದು ಅದು ಎಲ್ಲ ಸಮಯದಲ್ಲಿರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಅದಕ್ಕಾಗಿ ಅವರು ಆತ್ಮದ ಜೀವ, ಆತ್ಮದ ಅನುಸಾರವಾಗಿ ನಡೆಯಬೇಕು ಎಂಬುದಾಗಿ ನಮಗೆ ಕರೆ ಕೊಡುತ್ತಾರೆ. ಶುಭ ಸಂದೇಶ ನಾವು ಕೇಳಿದ್ದು ಯೇಸುವಿನ ಮಧುರವಾದ ವಾಕ್ಯಗಳು. ಅವರು ಹೇಳ್ತಾರೆ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಮೇಧಾವಿಗಳು, ಜ್ಞಾನಿಗಳಿದ್ದಾರೆ, ಅವರಿಗೆ ಮರೆ ಮಾಡಿ ಈ ವಿಚಾರಗಳನ್ನು ಮಕ್ಕಳಂತವರಿಗೆ ಶುದ್ಧಪಡಿಸಿದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ, ವಂದಿಸುತ್ತೇನೆ. ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತನು ನನಗೆ ಸರ್ವಸ್ವವನ್ನು ನೀಡಿದ್ದಾರೆ, ಒಪ್ಪಿಸಿದ್ದಾರೆ. ಈ ಮಾತುಗಳು, ಈ ವಾಕ್ಯಗಳು ಕೇಳುವಾಗ ಎಷ್ಟು ಸಮಾಧಾನ ಆ ಜನರಿಗೆ ಆಯಿತು. ಯಾಕೆಂದರೆ ನಮಗಾಗಿ ಸ್ವರ್ಗದಲ್ಲಿ ತಂದೆ ದೇವರಿದ್ದಾರೆ. ಆ ತಂದೆ ದೇವರ ಅನ್ಯೋನ್ಯತೆ ಸಂಬಂಧ ಯೇಸುವಿನ ಜೊತೆ ಇರುವಂಥದ್ದು, ಅದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನನ್ನ ಪಿತ ಸರ್ವಶ್ರೇಷ್ಠ, ನೀತಿವಂತ ಪಿತನೇ, ಜೀವ ಸ್ವರೂಪಿಯಾದ ತಂದೆಯೇ. ಇಷ್ಟೊಂದು ಈ ವಾಕ್ಯಗಳು ಕೇಳುವಾಗ ನಮಗೆ ಸಾಂತ್ವನ, ಧೈರ್ಯ ನಾವು ಪಡೆಯುತ್ತೇವೆ. ಆ ಜನರು ಯೇಸುವಿನ ವಾಕ್ಯ ಕೇಳಲು ಬಂದರು. ಅವರಿಗೆ ಎಷ್ಟು ಸಂತೋಷವಾಯಿತು. ಯಾಕೆಂದರೆ ಆ ಜನರು ಕಷ್ಟದಲ್ಲಿದ್ದರು, ಅವರಿಗೆ ನೋವಿತ್ತು, ಅವರಿಗೆ ಬೇರೆ ಬೇರೆ ಬೇನೆಗಳಿತ್ತು, ದೊಡ್ಡ ದೊಡ್ಡ ಬೇನೆಗಳು. ಇವೆಲ್ಲ ಸಮಸ್ಯೆಗಳು ಅವರು ತೆಗೆದುಕೊಂಡು ಅವರು ಯೇಸುವಿನ ಮನೆಗೆ ಬರುತ್ತಾರೆ. ಆವಾಗ ಯೇಸುವಿನ ವಾಕ್ಯಗಳು ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ಇಷ್ಟು ಒಳ್ಳೆಯ ವಾಕ್ಯ ಯೇಸು ಹೇಳುವಾಗ, ಹೌದು, ನಾವು ದುಡಿಯುತ್ತಾ ಇದ್ದೇವೆ, ಭಾರಗಳು ನಮ್ಮ ಮೇಲಿವೆ, ಹೊರೆಗಳನ್ನು ಹೊತ್ತುಕೊಳ್ಳುತ್ತಾ ಇವೆ, ಕಷ್ಟಗಳಲ್ಲಿದ್ದೇವೆ, ನೋವಿನಲ್ಲಿದ್ದೇವೆ. ಆದರೆ ಈ ವಾಕ್ಯವೇ ನಮಗೆ ಧೈರ್ಯ ಕೊಡುತ್ತೆ, ಈ ವಾಕ್ಯವೇ ನಮಗೆ ಆಶೀರ್ವಾದ, ಸಾಂತ್ವನ ಕೊಡುತ್ತೆ ಎಂಬುದಾಗಿ ಯೇಸುವಿನ ವಾಕ್ಯ ಕೇಳಿ ಸಂತೋಷ ಪಡುತ್ತಾರೆ. ಅವರಿಗೆ ಸ್ವಸ್ಥತೆ ಯೇಸು ನೀಡುತ್ತಾರೆ, ಅವರಿಗೆ ಆಶೀರ್ವಾದ ನೀಡುತ್ತಾರೆ. ಆತ್ಮೀಯರೇ, ಪ್ರಭುವಿನ ವಾಕ್ಯ ನಾವು ಕೇಳಿದೆವು. ನಮಗೆ ಯೇಸು ಬಿಡುವ ಸಂದೇಶವಾದರೂ ಏನು? ನಮಗೂ ಕಷ್ಟಗಳು ಇವೆ, ನಮಗೂ ಸಮಸ್ಯೆಗಳು ಇವೆ, ನಮ್ಮ ಹೊರೆಗಳು ಇವೆ. ನಾವು ನಮ್ಮ ಹೊರೆಗಳು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ಯೇಸು ಹೇಳ್ತಾರೆ, ನನ್ನ ಬಳಿಗೆ ಬಂದಿರಿ, ಎಲ್ಲರೂ ನನ್ನ ಬಳಿಗೆ ಬಂದಿರಿ. ಯೇಸುವಿನ ಬಳಿಗೆ ಹೋಗುವುದು, ಯೇಸುವಿನ ವಾಕ್ಯಗಳನ್ನು ಕೇಳುವುದು,
ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಯಾಗಿ ನಿಂತು ಅದರಿಂದ ನಾವು ಪ್ರೇರೇಪಿತರಾಗುವಂತೆ ಕರುಣಾಳುವೆ ಅನುಪಮ ಬೆಳಗ್ಗೆ ಕೇಳೋ ಈ ಪ್ರಾರ್ಥನೆ. ನಮ್ಮ ನಿವೃತ್ತ ಮಹಾಧರ್ಮಾಧ್ಯಕ್ಷರಾದ ಬರ್ನಾರ್ಡ್ ಮೋರಸ್ ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಅವರು ಬೇಗನೆ ಗುಣಹೊಂದಲು ಪ್ರಭು ಯೇಸು ಅವರಿಗೆ ಆರೋಗ್ಯ ಸ್ವಸ್ಥತೆಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಕರುಣಾಳುವೆ ಅನುಪಮ ಬೆಳಗ್ಗೆ ಕೇಳೋ ಈ ಪ್ರಾರ್ಥನೆ. ನಮ್ಮೆಲ್ಲ ಕ್ರೈಸ್ತ ಕುಟುಂಬಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಕುಟುಂಬದಲ್ಲಿ ಪ್ರಾರ್ಥನೆ, ವಿಶ್ವಾಸ, ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಸರ್ವರು ಜೀವನ ನಡೆಸಲು ಪ್ರಭು ಯೇಸು ಅವರಿಗೆ ಬೇಕಾಗಿರುವ ವರಕೃಪೆಗಳನ್ನು ನೀಡಲೆಂದು ಪ್ರಾರ್ಥಿಸೋಣ. ಕರುಣಾಳುವೆ ಅನುಪಮ ಬೆಳಗ್ಗೆ ಕೇಳೋ ಈ ಪ್ರಾರ್ಥನೆ. ನಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆ ಮೌನದಿಂದ ಪ್ರಭುವಿಗೆ ನಾವು ಸಮರ್ಪಿಸೋಣ. ಕರುಣಾಳು ತಂದೆಯೇ, ನೀವು ನಮ್ಮನ್ನು ಸಂಪೂರ್ಣವಾಗಿ ಬಲ್ಲವರಾಗಿದ್ದೀರಿ, ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುವ ತಂದೆಯಾಗಿದ್ದೀರಿ. ನಾವು ಮಾಡಿದ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ನಾವು ನಿಮ್ಮಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ನಿಮ್ಮ ಪುತ್ರ ಯೇಸು ತೋರಿಸಿದ ದಾರಿಯಲ್ಲಿ ನಡೆಯಲು ನಮಗೆ ಬೇಕಾದ ಕೃಪಾವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ನಗರಗಳಲ್ಲಿ ನನ್ನ ತನು ಮನವ ಕಾಣಿಕೆಯಾಗಿ ತಂದಿರುವೆ ಪ್ರಭುವೇ ಪ್ರಭುವೇ. ದೈನ್ಯದಿ ಸ್ವೀಕರಿಸು ಪ್ರಭುವೇ ಪ್ರಭುವೇ. ದೈನ್ಯದಿ ಸ್ವೀಕರಿಸು. ನಿನ್ನ ಕರಗಳಲ್ಲಿ ನನ್ನ ತನು ಮನವ ಕಾಣಿಕೆಯಾಗಿ ತಂದಿರುವೆ ಪ್ರಭುವೇ ಪ್ರಭುವೇ. ದೈನ್ಯದಿ ಸ್ವೀಕರಿಸು.
ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂತಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರಿಗೂ ಎಲ್ಲರಿಗಿಂತ ಮಿಗಿಲಾಗಿ ಪೂಜ್ಯ ದೇವ ಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರಾದವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಟ್ಟುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿ ಈ ಲೋಕದಿಂದ ಹರಡಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆ ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಧೈರ್ಯದಿಂದ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಮೂಲ್ಯ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಾಗ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾಂತವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಾಧಿಕಾರ ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲೇ ಇರಲಿ. ಆತ್ಮದಲ್ಲಿಯೂ ಇರಲಿ. ಪರಸ್ಪರರಿಗೆ ನಾವೆಲ್ಲರೂ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದೊರೆಯಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದೊರೆಯಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು.
ಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಆಹ್ವಾನಿತ. ಆದರೆ ಅವರು ದೇವರ ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ದುಡಿದು ಭಾರ ಮತ್ತು ಬಳಲಿ ಬೆಟ್ಟಾಗಿರುವ ಸರ್ವ ಜನರೇ, ನೀವೆಲ್ಲರೂ
ಪ್ರಭು ಇಂಥ ಅಮೋಘ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣೆಯ ಸಂಭಾವನೆಯನ್ನು ಕಳಿಸಿ ನಿಮ್ಮನ್ನೆಂದೆಂದೂ ಸ್ತುತಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ಸದಾ ಜಗತ್ತಿಗೆ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯರೇ, ನಾವು ಇವಾಗಲೇ ಸರ್ಕಾರದ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಸರ್ಕಾರ ಲಾಕ್ಡೌನ್ ಆಗಿದೆ. ಇಂದು ಎಲ್ಲ ವಿಚಾರಗಳಲ್ಲಿ ನಾವು ಸರ್ಕಾರದ ಎಲ್ಲ ನಿಯಮಗಳಿಗೆ ನಾವು ನಮ್ಮ ಸಹಕಾರವನ್ನು ನೀಡೋಣ. ಆದಷ್ಟು ನಾವು ನಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸುವಾಗ ಕೊರೋನಾ ವೈರಸ್ನಿಂದ ಬಳಲುತ್ತಿರುವ ಸರ್ವರಿಗಾಗಿ ಪ್ರಾರ್ಥಿಸುವರಾಗೋಣ. ನಿಮಗೆಲ್ಲರಿಗೂ ಜೈ ಕ್ರಿಸ್ತ. ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯಿಲ್ಲದ ಗ್ರಾಮ ಇರಬಾರದೆಂದೆಂದಿಗೂ. ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯು ಇಲ್ಲದ ಗ್ರಾಮ ಇರಬಾರದೆಂದೆಂದಿಗೂ. ಇದುವೇ ನಮ್ಮ ಬಯಕೆ. ಇದುವೇ ನಮ್ಮ ಗುರಿಯು. ಇದನ್ನ ಗುರಿಯ ಸಾಧಿಸಲು ಕೈಯರಿಸುವೆ ನನ್ನ ಪ್ರಾಣವನ್ನು. ಹೊರುವೆನು ನನ್ನ ಶಿಲುಬೆಯನ್ನು. ಸಹಿಸುವೆ ನನ್ನ ಬಾಳೆಯನ್ನು. ಸಂತಸದಿಂದಲೇ ಸಾರುವೆ. ಶುಭವಾರ್ತೆಯ ನಾ ಸಾರುವೆ. ಸಂತಸದಿಂದಲೇ ಸಾರುವೆ. ಶುಭವಾರ್ತೆಯ ನಾ ಸಾರುವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯು ಎಲ್ಲದ ಗ್ರಾಮ ಇರಬಾರದೆಂದೆಂದಿಗೂ. ಇದುವೇ ನಮ್ಮ ಬಯಕೆ. ಇದುವೇ ನಮ್ಮ ವಾಣಿಯು. ಪುತ್ರರೊಡಗೂಡಿ ಅರಸನ್ನಾಗುತ್ತಾರೆ. ಪವಿತ್ರ ಶ್ರೀಯಾದ ಮೂಲಕ ನಮ್ಮ ಸರ್ವೇಶ್ವರ